ಅನೇಕ ವಿಚಾರಗಳಾಗಿ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಂಶಯಗಳು ಅಥವಾ ಆ ಚರ್ಚೆಗಳಾಗಿ ಬೆಳೆಸ್ತಾ ಇದ್ದಾರೆ. ಒಂದೊಂದು ವಿಚಾರವಾಗಿ ಹೋಗೋಣ. ಅಂದರೆ ಈ 1 ಗಂಟೆಯ ಅವಧಿಯಲ್ಲಿ ಸಂಪೂರ್ಣ ಮಾಹಿತಿಯನ್ನು ಅಥವಾ ಸಂಪೂರ್ಣ ಚರ್ಚೆಯನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಅಂದರೆ ತುಳುವಲ್ಲಿ ಮಾತಿದೆ, ಪನಿಯರ ಪೊಂಡ ಮುಗಿಯಂದಿನಂಚಿನ ಪನ್ಪುನಾಂಡ ಪುಲ್ಯಾನ ಇಟ್ಟದ ಒಂಜಿ ಆಚರಣೆ ಅಂದಿತ್ತು ದೈವಾರಾಧನೆ ಅನ್ನೋ ಮಾತು. ಸೊ ಹಾಗಾಗಿ ಈ ಎಣ್ಣೆ ಬೂಲ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅನೇಕ ಚರ್ಚೆಗಳಾಗ್ತಾ ಇರುವಂಥದ್ದು. ಎಣ್ಣೆ ಬೂಲ್ಯದಲ್ಲಿ ಮಾಡುತ್ತಾ ಇರುವಂಥ ಸಂಪ್ರದಾಯವನ್ನು ಮೀರಿ ಮಾಡಲಾಗ್ತಾ ಇದೆ ಅಂತ ಹೇಳಿ ತಾವು ಕಂಡುಕೊಂಡಿರೋ ಪ್ರಕಾರ ಮತ್ತು ತಾವು ತಿಳಿದುಕೊಂಡಿರೋ ಪ್ರಕಾರ ಎಣ್ಣೆ ಬೂಲ್ಯದ ಕಟ್ಟುಪಾಡುಗಳು ಅಥವಾ ನಿಯಮ ಯಾವ ರೀತಿಯಾಗಿದೆ ಅಂತ ಹೇಳಿ. ನೋಡಿ, ದೈವಾರಾಧನೆ ಒಂದು ಮಧ್ಯಮ ಜಗತ್ತದು. ದೈವಾರಾಧನೆಗೆ ಇಂಥದೇ ಒಂದು ಆಚಾರ ವಿಚಾರದಲ್ಲಿ ದೈವಾರಾಧನೆ ಬಂತು ಎಂಬುದಕ್ಕೆ ನಿರ್ದಿಷ್ಟವಾದಂಥ ಒಂದು ಸಾಕ್ಷ್ಯಾಧಾರಗಳಿಲ್ಲ. ನಮ್ಮ ಹಿರಿಯರು ತೋರಿಸಿಕೊಂಡಂಥ ದಾರಿಯಲ್ಲಿ ನಾವು ಕಿರಿಯರು ಆಚರಿಸಿಕೊಂಡು ಹೋಗ್ತಾ ಇದ್ದೇವೆ. ಒಂದೊಂದು ದೈವಸ್ಥಾನಗಳಲ್ಲಿ ಒಂದೊಂದು ಸಂಪ್ರದಾಯಗಳು ಖಂಡಿತವಾಗಿಯೂ ಇದೆ. ಅದು ಇದೇ ಒಂದು ದೇವಸ್ಥಾನದಲ್ಲಿ ಇಂಥದೇ ಒಂದು ಸಂಪ್ರದಾಯ ಅಂತ ಹೇಳಲಿಕ್ಕೆ ಬರಲ್ಲ. ಕೆಲವೊಂದು ಗ್ರಾಮ ದೈವಗಳಲ್ಲಿ ಮತ್ತೊಂದು ಕೆಲವೊಂದು ಮನೆ ದೈವಗಳಲ್ಲಿ ಬೇರೆ ಬೇರೆ ರೀತಿಯ ಆಚಾರ ವಿಚಾರಗಳಿದೆ. ಈಗ ನಾವು ಉಡುಪಿ ಕಡೆ ಹೋದರೆ ದೈವಾರಾಧನೆ ಕಟ್ಟುಕಡೆ ಬದಲಾಗತ್ತೆ. 9 ಮಾಗಣೆ ಅಂತ ಬರುತ್ತೆ. ಈ ಬಪ್ಪನಾಡು ಕ್ಷೇತ್ರದ 9 ಮಾಗಣೆ 32 ಗ್ರಾಮ. ಆ 9 ಮಾಗಣಿಯಲ್ಲಿ ದೈವಾಲಯದ ಕಟ್ಟುಪಾಡೇ ಬೇರೆ ಇದೆ. ಮಂಗಳೂರು ಕಡೆ ಬಂದರೆ ದೈವಾರಾಧನೆ ಕಟ್ಟುಪಾಡು ಬೇರೆ ಇದೆ. ಕಾರ್ಕಳ ಕಡೆ ಹೋದರೆ ಅದು ಒಂದು ಕಟ್ಟುಪಾಡೇ ಬೇರೆ ಇದೆ. ಎಲ್ಲ ಒಂದು ಸರಿಯಾದ ಒಂದೇ ಕಟ್ಟುಪಾಡಿನಲ್ಲಿ ದೈವಾರಾಧನೆ ನಡೀತಿದೆ ಎಂಬುದಕ್ಕೆ ಬಲವಾದ ಆಧಾರ ಸಾಕ್ಷ್ಯಗಳಿಲ್ಲ. ಆದರೆ ಈ 9 ಮಾಗಣೆಯ ಒಂದು ಕಟ್ಟುಪಾಡು ಈಗ ಇವರಿಗೆ ಗೊತ್ತಿದೆ, ಗಂಧಕಾಡವರಿಗೆ. ಅದು ಭಾರಿ ಶಿಷ್ಟಾಚಾರವಾಗಿ ಮತ್ತು ದೈವವನ್ನು ಒಂದು ಬರೀ ದೇವರ ರೀತಿಯಲ್ಲಿ ಆರಾಧಿಸುವಂಥ ಒಂದು ಕಟ್ಟುಪಾಡು 9 ಮಾಗಣೆಯಲ್ಲಿ ನಡೆಯುತ್ತದೆ. ಅದು ವಿಶೇಷವಾದಂಥ ಒಂದು ಕಟ್ಟುಪಾಡು. 16 ಕಟ್ಲೆಗಳು ಭಾರಿ ಉತ್ತಮವಾಗಿ ಅಲ್ಲಿ ನಡೆಯುತ್ತದೆ. ದೈವಾರಾಧನೆಯಲ್ಲಿ ಶ್ರೇಷ್ಠವಾದಂಥ ಒಂದು ಕಟ್ಟುಪಾಡು ನಡೆಯುವಂಥ ಜಾಗ ಅದು. ಅಲ್ಲಿ ಇಂಥ ಒಂದು ಎಣ್ಣೆ ಬುಲೆಯ ಸಮಯದಲ್ಲಿ ಇಂಥ ಒಂದು ಉಗ್ರ ರೂಪಗಳು ಇಂಥದ್ದೆಲ್ಲ ಇರಲ್ಲ. ಈಗ ಮೊನ್ನೆ ನಾವು ಇದರ ಬಗ್ಗೆ ಚರ್ಚೆ ಮಾಡೋದಾದ್ರೆ ಮೊನ್ನೆ ಈ ರಿಷಬ್ ಶೆಟ್ಟರವರು ನೇಮ ಕೊಟ್ಟ ವಿಚಾರದಲ್ಲಿ ಇದೆಲ್ಲ ಗೊಂದಲಗಳು ನಡೆಯಿತು. ನಾವು ಯಾರನ್ನು ಏಳಿಸುವಂಥ ಕೆಲಸಗಳನ್ನು ನಾವು ಮಾಡಲ್ಲ. ನಾನು 1 ವರ್ಷದ ಮೊದಲಿನ ಒಂದು ವಿಡಿಯೋ ನೋಡಿದೆ. ಈ ಒಂದು ಚರ್ಚೆ ಆಗುವಂಥ ಸಂದರ್ಭದಲ್ಲಿ ನಾವು ಯಾರನ್ನು ನೋಡಿ, ನಾನು ಮುಖೇಶ್ ಪಮ್ಮದವರಿಗೆ ನೇರವಾಗಿ ಫೋನ್ ಮಾಡಿದ್ದೆ. ನಾನು ಅವರಿಗೆ ಬೈದಿದ್ದೆ. ಯಾಕೆಂದ್ರೆ ಅವರು ಎಣ್ಣೆ ಬುಲೆಯಲ್ಲಿ ಆ ರೀತಿ ಅವತಾರ ಮಾಡಿದ್ರು ಅಂತ ನಾನು ಅವರಿಗೆ ಮಾತನಾಡಿದ್ದಲ್ಲ. ಅಲ್ಲಿ ಒಬ್ರು ದೀಪದ ಓಡಿ ಇಟ್ಕೊಂಡು ಬರ್ತಾರೆ. ಆ ದೀಪದ ಓಡಿಗೆ ಭಾರಿ ಪ್ರಾಮುಖ್ಯತೆ ಇದೆ. ಆ ದೀಪದ ಓಡು ಗಗ್ಗರ ಬುಲೆ ಕೊಡುವಾಗ ಆ ಗಗ್ಗರಕ್ಕೆ ಅದು ಅಲ್ಲಿ ಸಿರಿ ಸಿಂಗಾರ ನಮ್ಮದು ಸಿರಿ ಇಡ್ತಾರೆ ಕಟ್ಟಿ ಮತ್ತು ಗಗ್ಗರ ಇರ್ತಾರೆ ಒಂದು ಬಾಲೆ ಕೊಡಿಯಲ್ಲಿ. ಅದಕ್ಕೊಂದು ಗಂಧ ಇಡ್ತಾರೆ. ಅದಕ್ಕೆ ಭಾರಿ ಪ್ರಾಮುಖ್ಯತೆ ಇದೆ. ದೀಪದ ಓಡನ್ನು ನಾನೊಬ್ಬ ಮದಿಪಿನ ಮಧ್ಯಸ್ಥ ಅಂತ ಅದನ್ನು ಮುಟ್ಲಿಕ್ಕೆ ಅವಕಾಶ ನನಗಿಲ್ಲ ಮತ್ತು ಅಧಿಕಾರವೂ ಇಲ್ಲ. ಅಥವಾ ಅದನ್ನು ಬೇರೆಯವರು ಜಾಗದವರು ಗುತ್ತು ಮನೆತವರದ್ದು ಮುಟ್ಟುವಂಥ ಅವಕಾಶ ಇಲ್ಲ. ಯಾರಿಗೆ ಎಣ್ಣೆ ಆಗಿದೆಯಾ ಆ ದೈವಾರಾಧನೆ ಕಟ್ಟುಪಾಡ್ಲಲ್ಲಿ ಅವರು ಮಾತ್ರ ಮುಟ್ಟಬೇಕು. ಅದನ್ನು ಅವರು ಆ ಗಗ್ಗರ ಬುಲೆಯ ಸಮಯದಲ್ಲಿ ಬಂದು ಆ ಗಗ್ಗರಕ್ಕೆ ಅವರು ದೀಪ ತೋರಿಸಬೇಕು. ದೀಪ ತೋರಿಸುವಂಥ ಸಂದರ್ಭದಲ್ಲಿ ಈ ಉಗ್ರತೆಗೆ ಅಲ್ಲಿ ಅವಕಾಶ ಇಲ್ಲ. ಅವರು ದೀಪ ತೋರಿಸಿ ಮತ್ತೆ ಹಿಂದೆ ಅವರು ದೈವದ ಮುಖದ ಹತ್ರ ಹೋಗಿ ಮುಖಕ್ಕೆ ದೀಪಾರತಿ ಮಾಡಿ ಅಲ್ಲಿ ಕೆಳಗಿಡಬೇಕು ಆ ದೀಪವನ್ನು. ಇವರು ಏನು ಮಾಡಿದ್ರಂದ್ರೆ ಅಲ್ಲಿ ಅವರಿಗೆ ಆಕರ್ಷಣೆ ಕೊಡಲಿಕ್ಕೆ ಹೋಗಿ ಅವರ ಕೈಯಲ್ಲಿದ್ದಂಥ ದೀಪದ ಓಡನ್ನು ತಿರುಗಿಸಿ ಆ ದೀಪ ಕೆಳಗೆ ಬಿತ್ತು. ಈಗ ನಮ್ಮ ಕಡೆ ಆದರೆ ಅಥವಾ ನಾನಿದ್ದಂಥ ಕಲದಲ್ಲೇ ಆದರೆ ಆ ಗಗ್ಗರಕ್ಕೆ ಅವ್ರು ಕೈ ಹಾಕಬೇಕಾದ್ರೆ ಅಲ್ಲಿ ಶುದ್ಧ ಹಾಕಬೇಕು. ದೈವ ಶುದ್ಧ ಮಾಡದೆ ಮತ್ತೆ ಗಗ್ಗರ ಮುಟ್ಲಿಕ್ಕಿಲ್ಲ. ದೀಪದ ಓಡ ಕೆಳಗೆ ಬಿತ್ತು ಪೂರ್ಣವಾಗಿ. ದೀಪಲ್ಲಿ ನಂದಿ ಹೋಯಿತು. ಆ ಭೂಮಿಗೆ ಅಗ್ನಿ ಬಿದ್ದ ತಕ್ಷಣ ದೈವಕ್ಕೆ ಶುದ್ಧ ಆಗಬೇಕು. ದೈವ ಶುದ್ಧ ಆಗಿ ಮತ್ತೆ ಗಗ್ಗರ ಮುಟ್ಟಬೇಕು. ಅದು ಒಂದು ವ್ಯತ್ಯಾಸವನ್ನು ನಾನು ಅವರಿಗೆ ಹೇಳಿದೆ. ನಾನು ಫೋನ್ ರಿಸೀವ್ ಮಾಡಿದ್ರು ಅವರು ಮಾತನಾಡಲಿಲ್ಲ. ಅವರು ಹೇಳಿದ್ದಾನೆ ಅವರೇ ಅಂತ ಹೇಳಿದ್ರು. ಮತ್ತೆ ನಾನು ಹೇಳಿದೆ, ಇದು ನೀವು ಮಾಡಿದ್ದು ತಪ್ಪು, ಈ ರೀತಿ ಎಲ್ಲ ಮಾಡಬಾರ್ದು, ದೈವಾರಾಧನೆ ಒಂದು ಕಲಂಕ ಅಂತ. ಮತ್ತೆ ರಿಷಬ್ ಶೆಟ್ಟರ ಕೈ ಹಿಡಿದು ಜಾರಿದ್ರಂತ ಕೆಲವೊಂದು ಅಪವಾದಗಳಿದೆ. ಕೆಲವೊಂದು ನಿಯಮದಲ್ಲಿ ಇಂಥದ್ದೆಲ್ಲ ನಡೆಯುತ್ತದೆ. ನಾವು ಇದನ್ನು ನನ್ನ ಒಂದು ಅನುಭವದಲ್ಲಿ ನಾನು 24 ವರ್ಷದಿಂದ ದೈವಾರಾಧನೆಯಲ್ಲಿ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಇದೆಲ್ಲ ಕೆಲವೊಂದು ಕಡೆಯಲ್ಲಿ ನಡೆಯುತ್ತದೆ. ಬಟ್ ಕೆಲವೊಂದು ಸಾಂಪ್ರದಾಯವಾಗಿ ನೇಮ ಕಟ್ಟುವವರಿದ್ದಾರೆ, ಅವರು ಇಂಥದ್ದನ್ನೆಲ್ಲ ಮಾಡಲ್ಲ. ಅವರು ಒಂದು ಗುತ್ತಿನಾರ ಒಂದು ಗಡಿಯಾದವರ ಒಂದು ಕೈ ಮುಟ್ತಾರೆ ಹೊರತು ಬೇರೆಯವರ ಕೈ ಸಹ ಮುಟ್ಟಲ್ಲ. ಇದು ನಾನು ತಿಳಿದುಕೊಂಡಂಥ ಒಂದು ವಿಚಾರಧಾರೆಗಳು. ಈಗ ನಾನೊಬ್ಬ ಮದಿಪನ ಮಧ್ಯಸ್ಥಾಗಿ ನಮ್ಮನ್ನು ಸಹ ಅವರು ಟಚ್ ಮಾಡಲಿಕ್ಕೆ ಬರಲ್ಲ. ಯಾರಿಗೆ ಎಣ್ಣೆ ಆಗಿದೆ, ಯಾರಿಗೆ ಗಡಿಯಾಗಿದೆ ಅವರನ್ನು ಮಾತ್ರ ಅವರು ಮುಟ್ತಾರೆ ಹೊರತು ಬೇರೆಯವರನ್ನು ಮುಟ್ಲಿಕ್ಕೆ ಬರಲ್ಲ. ಮುಟ್ಟಿದ್ರೆ ಅದು ದೈವಾರಾಧನೆಯಲ್ಲಿ ತಪ್ಪಂತ ನಮ್ಮದು ಒಂದು ಅಭಿಪ್ರಾಯ ಇದೆ. ಕಮಲಾಕ್ಷಿ ಸರ್, ತಾವು ನೋಡಿರೋ ಪ್ರಕಾರ ತಾವು ಕೂಡ ಹಿರಿಯ ದೈವ ನರ್ತಕರು, ತಮ್ಮ ಹಿರಿಯರು
ನೀಡಿದಂತಹ ಮಾಹಿತಿಯ ಅನುಸಾರವಾಗಿ ಅಂದರೆ ಅದು ಎಲ್ಲೂ ಕೂಡ ಬರೆದಿಟ್ಟಂತಹ ಕಥನಗಳಲ್ಲ, ಅಂದರೆ ಲಿಖಿತವಾಗಿರುವಂಥ ಆಚರಣೆಗಳಲ್ಲ, ಮೌಖಿಕವಾಗಿ ಅದನ್ನೇ ಕೇಳಿಕೊಂಡು ಪಾರ್ಧನವನ್ನು ಕಲಿಯುವಂಥದ್ದು ಕೂಡ ಹಾಗೆ ಅಂತ ಅನ್ಕೊಳ್ತೀನಿ ನನ್ನ ಪ್ರಕಾರ. ಮೌಖಿಕವಾಗಿ ಎಲ್ಲವನ್ನೂ ಕೂಡ ನಡೆಸಿಕೊಂಡು ಬರ್ತಾ ಇರುವಂಥ ಆಚರಣೆಗಳು. ಈ ಎಣ್ಣೆ ಬೂಲ್ಯದ ವಿಚಾರಕ್ಕೆ ನಮ್ಮ ಕಿಶೋರ್ ಅವರು ಕೂಡ ಕೆಲವೊಂದು ಮೆನ್ಷನ್ ಮಾಡಿದರು, ಮತ್ತು ಈಗ ಚರ್ಚೆಯಲ್ಲಿರುವಂಥ ಕೆಲವು ವಿಚಾರಗಳು ಕೂಡ ಯಾವುದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ನಾವು ವಿಚಾರವನ್ನು ಇಲ್ಲಿ ಮಾತಾಡ್ತಾ ಇಲ್ಲ. ಬಟ್ ಎಣ್ಣೆ ಬೂಲ್ಯದ ಅಂದರೆ ಕೊಡಿಯಡಿಯಲ್ಲಿ ನಡೆಯುವಂಥ ಆಚರಣೆಗಳು ಯಾವ ರೀತಿಯಾಗಿ ಅಂತ ಹೇಳಿ ತಾವು ನೋಡಿರೋ ಪ್ರಕಾರ? ಪ್ರಸ್ತುತ ತುಳುನಾಡಿನಲ್ಲಿ ಎಲ್ಲ ಬಾರ್ಕೂರು ಮಂಗಳೂರು ಎನ್ನುವಂಥ ಒಂದು ವಿಶೇಷವಾಗಿ ಸಾನ್ನಿಧ್ಯದಲ್ಲಿ, ಅದನ್ನು ಕೂಡ ರಾಮೇಶ್ವರದಿಂದ ನೀಲೇಶ್ವರ, ನೀಲೇಶ್ವರದಿಂದ ಅಂಕೋಲ ಎನ್ನುವಂಥ ಒಂದು ವಿಶೇಷವಾಗಿ ತುಳುನಾಡು ಅಂತ ಹೇಳುವುದು. ಆ ತುಳುನಾಡದ ಉದ್ದಗಲ ಎತ್ತೊಂದಕ್ಕೆ 52 ಗಾವುದ ಅಂತ ಪಾರ್ಧನ ಸಾಹಿತ್ಯದಲ್ಲಿ ಸಿಗುವಂಥದ್ದು ವಿಶೇಷತೆ. ಬಹುಶಃ ದೈವಾರಾಧನೆ ಎನ್ನುವಂಥದ್ದು ಖಾಲಿ ಒಂದು ನಿರ್ದಿಷ್ಟವಾದಂಥ ಒಂದು ಪ್ರದೇಶಕ್ಕೆ ಸೀಮಿತವಾದಂಥ ಒಂದು ವಿಚಾರವಲ್ಲ. ಅದರ ವಿಶಾಲತೆ ಅಂದರೆ ಒಂದು ಸಮುದ್ರದ ಆಳ ಎಷ್ಟು ಅಂತ ನೋಡಿದರೆ ಅದರ ಆಳವನ್ನು ಹುಡುಕಲಿಕ್ಕೆ ಸಾಧ್ಯತೆ ಇಲ್ಲ. ಬಹುಶಃ ಈಗನೇ ನಾವು ಪ್ರಸ್ತುತ ಹೇಳುವಾಗ ಕೆಲವೊಂದು ಸನ್ನಿವೇಶಗಳಲ್ಲಿ ಒಂದು ಸಂದರ್ಭೋಚಿತವಾಗಿ ಅಂಥದೇ ಆದಂಥ ಒಂದು ಕ್ಷೇತ್ರಗಳಿಗೆ ಅಂಥದೇ ಆದಂಥ ಇತಿಹಾಸ ಹಿನ್ನೆಲೆ ದಾಖಲೆಗಳು ಪುರಾವೆಗಳು ಸಿಗುತ್ತದೆ. ಒಂದು ಸಾಧಾರಣ 1-2 ವರ್ಷದ್ದು ಇತಿಹಾಸ ಸಿಗುತ್ತದೆ. ಅದು ಕೂಡ ಮೌಖಿಕವಾಗಿ ಎಲ್ಲೋ ತಾಳೆಗರಿಯಲ್ಲಿ ಅಥವಾ ಯಾವುದೋ ಒಂದು ಶಾಸನದಲ್ಲಿ ಬರೆದಿಟ್ಟಂಥ ಒಂದು ಶಾಸನ ನಮಗೆ ಬಹಳ ಕಡಿಮೆ ಸಿಗುವಂಥ ಕೆಲವೊಂದು ನಿರ್ದಿಷ್ಟವಾದಂಥ ಪ್ರದೇಶಗಳಲ್ಲಿ ಇಂಥದೇ ಒಂದು ಕಟ್ಟುಪಾಡುಗಳು, ಇಂಥ ಮನೆತನಕ್ಕೆ ಸಂಬಂಧಪಟ್ಟದ್ದು ಮತ್ತು ರಾಜಮನೆತನಕ್ಕೆ ಸಂಬಂಧಪಟ್ಟ ಪುರಾವೆಗಳು ಕೆಲವೊಂದು ಶಾಸನಗಳಲ್ಲಿ ಕೂಡ ಕಾಣಲಿಕ್ಕೆ ಸಿಗುತ್ತದೆ. ಬಹುಶಃ ನಾವು ಹೇಳುವುದು ಭೂತಾಳ ಪಾಂಡೆ ಮಾಡಿದಂಥ ಕಟ್ಟು ಅಂತ ನಮ್ಮಲ್ಲಿ. ಅದು ಬಾರ್ಕೂರು ಮಂಗಳೂರು ಇರಬಹುದು ಬಹುಶಃ ಪ್ರಸ್ತುತವಾಗಿ. ಅದರಲ್ಲಿ ಬಡಕಾಯಿ ರಾಜ್ಯದ ಕಟ್ಟು, ತೆನ್ಕಾಯಿ ರಾಜ್ಯದ ಹುಟ್ಟು ಅಂತ ತುಳುನಾಡಿನಲ್ಲಿ ವಿಶೇಷವಾಗಿ ಅದು ದೈವಗಳ ನುಡಿಗಟ್ಟಲ್ಲಿ ಬರ್ತದೆ ಅದು ವಿಚಾರವಾಗಿ. ನಾವು ಹೇಳುವಂಥದ್ದು ಭೂತಾಳ ಪಾಂಡೆ ಮಲ್ತಿನಂಜಿನ ಕಟ್ಲೆ ಅಂತ ಹೇಳುವಂಥದ್ದು. ಅದು ಬಡಕಾಯಿ ರಾಜ್ಯದಲ್ಲಿ ವಿಶೇಷವಾಗಿ ಭೂತಾಳ ಪಾಂಡೆ ಅಂತ ಅರಸನಿದ್ದ ಕಾಲದಲ್ಲಿ ದೈವಾರಾಧನೆ ಎನ್ನುವಂಥದ್ದು ಅಲಿಯಕಟ್ಟು ಸಂಪ್ರದಾಯದಲ್ಲಿ ವಿಶೇಷವಾಗಿ ನಡೆಯುವಂಥ, ಬಹುಶಃ ಪ್ರಸ್ತುತ ಮಕ್ಕಳ ಕಟ್ಟು ಕೂಡ ಒಂದು ವೈದಿಕ ವಿಧಾನದಲ್ಲಿ ನೋಡಿದ್ರೆ ಒಂದು ಆಗಮಶಾಸ್ತ್ರದಲ್ಲಿ ಬರುವಂಥ ನಮ್ಮ ದೈವಾರಾಧನೆಗೆ ಪ್ರವೇಶ ಆದ ನಂತರ ಮಕ್ಕಳ ಕಟ್ಟಿಗೂ ವಿಶೇಷವಾಗಿ ನಡೀತಾ ಇದೆ. ಅದರಲ್ಲೂ ಕಟ್ಟು ಪದ್ಧತಿ ಅಂತ ನೋಡುವಾಗ ನಮಗೆ ನೆನಪಾಗುವುದು ಭೂತಾಳ ಪಾಂಡೆ ಮಾಡಿದಂಥ ಕಟ್ಟ ಅಂತ. ಬಹುಶಃ ಎಣ್ಣೆ ಬೂಲ್ಯದ ಪ್ರಸ್ತುತ ಇರುವಂಥ ಸನ್ನಿವೇಶವೇ ಎಣ್ಣೆ ಬೂಲ್ಯ ಅಂತ. ಅದಕ್ಕೂ ಮೊದಲು ಪಡಿಯರಿ ಕೊಡುವಂಥ ಒಂದು ಸನ್ನಿವೇಶ ಉಂಟು. ಅದಕ್ಕೂ ಮೊದಲು ಎಣ್ಣೆ ಬೂಲ್ಯದಿಂದ ಪಡಿಯರಿ ಕೊಡುವಂಥ ಸಂದರ್ಭ. ಅದಕ್ಕೂ ಮೊದಲು ನಡೆಯುವಂಥ ಅನೇಕ ದೈವಾರಾಧನೆ ಕೊಡಿಯಡಿಯಲ್ಲಿ ನಡೆಯುವಂಥ ಪ್ರಕ್ರಿಯೆಗಳು ಅನೇಕ ಇದೆ. ಆ ಕೊಡಿಯಡಿಯಲ್ಲಿ ಅದು ಮನ್ನಾಮೂರ್ತ ಇರಬಹುದು, ಚಪ್ಪರ ಮೂರ್ತ ಇರಬಹುದು, ಚಪ್ಪರವನ್ನು ಏರಿಸುವಂಥ ಸಂದರ್ಭ ಇರಬಹುದು, ಬಂಡರ ಇಳಿಯುವ ಒಂದು ಸಂದರ್ಭ ಇದೆ. ಆವತ್ತಿನಲ್ಲಿ ಕೂಡ ಮುಕ್ಕಾದಿಗಳಿಗೆ ಪಾತ್ರಿಗಳಿಗೆ ಎಣ್ಣೆ ಬೂಲ್ಯ ಕೊಡುವಂಥ ಒಂದು ಸಂದರ್ಭ ಇದೆ. ಕೆಲವೊಂದು ಸಂಪ್ರದಾಯ ದೇಶಗೊಂಜಿ ಭಾಷೆ ಊರುಗೊಂಜಿ ಕಟ್ಟು ಅಂತ ಹೇಳೋದು. ದೇಶಗೊಂಜಿ ಭಾಷೆ ಊರುಗೊಂಜಿ ಕಟ್ಟು ಅಂತ. ದೇಶ ಅಂತ ಅಂದರೆ ಈ ದೇಶವನ್ನು ಬಿಟ್ಟು ಬೇರೆ ದೇಶ ಅಂತಲ್ಲ, ಒಂದು ಗ್ರಾಮಕ್ಕೆ ಸೀಮಿತವಾದಂಥ ಒಂದು ಪ್ರದೇಶವನ್ನು ದೇಶ ಅಂತ ಹೇಳೋದು. ದೇಶಗೊಂಜಿ ಭಾಷೆ ಊರುಗೊಂಜಿ ಕಟ್ಟ ಅಂತ. ಆ ಊರಿಗೆ ಸಂಬಂಧಪಟ್ಟಂಥ ಕಟ್ಟುಗಳು ಬಹುಶಃ ದೈವಗಳು ಎಲ್ಲೂ ಈ ಕಟ್ಟು ಪದ್ಧತಿಗಳನ್ನು ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಬರುವಾಗ ಒಂದು ಗ್ರಾಮದಿಂದ ಸೀಮೆಗೆ ಬರುವಂಥ ಹೊತ್ತಿನಲ್ಲಿ ಯಾವ ಕಟ್ಟುಪಾಡುಗಳನ್ನು ಆ ದೈವಗಳು ತರಲಿಲ್ಲ. ಅದು ಆ ಗ್ರಾಮದ ಗುರುಕಾರಗಳು, ಗುತ್ತುಮಡಸ್ಥಾನಗಳು, ಅರಮಣಗಳು, ಬೀಡು ಇದೆಲ್ಲ ಸೇರಿ ಬರ್ಕೆ ಭಾವಗಳು ಎಲ್ಲ ಸೇರಿ ಒಂದು 16 ವರ್ಗ ಇರ್ಬೋದು. ಆ ದೈವಾರಾಧನೆಗೆ ಕೊಡಿಯಡಿಗೆ ಸೇರುವಂಥ 16 ಗುತ್ತು, 16 ಉಳಗುತ್ತು, 16 ಚಾಕಿರಿ ವರ್ಗ ಅಂತ ಒಂದು ಮಂಡಲದ ಚೌಕಟ್ಟಿನಲ್ಲಿ ಎಲ್ಲರೂ ಸೇರಿ ನಿರ್ಣಯಿಸಿದಂಥ ಒಂದು ಕಟ್ಟು ಪದ್ಧತಿ. ಅದನ್ನು ಪೂರ್ವ ಪರಂಪರೆ ನಮ್ಮ ಹಿರಿಯರು ಮಾಡಿಕೊಂಡಂಥ ಒಂದು ಪರಂಪರೆಯಲ್ಲಿ ಈ ಕಟ್ಟು ಪದ್ಧತಿ ಈ ಗ್ರಾಮಕ್ಕೆ ಇದೇ ರೀತಿ ಇರಬೇಕಂತ ನಮ್ಮ ದೆಪ್ಪುನಗುತ್ತಿಯ ಗುರುಕಾರರು ಹೇಳಿದ ಹಾಗೆ, ಈಗ ಮುಲ್ಕಿ ರಾಜ್ಯದ ಸೀಮೆಗೆ ಹೋಗಾದ 9 ಮಾಗನೆಗಳಲ್ಲಿ ಆ ಮಾಗನೆಯಲ್ಲಿ ಇಂಥದೇ ಒಂದು ಕಟ್ಟು ಇರಬೇಕು. ಈಗ ಬೇರೆ ಪ್ರದೇಶಕ್ಕೆ ಹೋಗುವಾಗ ಕೂಡ ಒಂದು ಸೀಮೆಗೆ ಹೋಗುವಾಗ, ಕದ್ರಿ ಸೀಮೆಯಲ್ಲಿ ಹೋಗುವಾಗ ಆ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಆ ಕಟ್ಟು ಪದ್ಧತಿಗಳು ಈಗಲೇ ಇರಬೇಕಂತ. ಪ್ರಸ್ತುತ ಈಗ ನಾವೊಂದು ಈ ನಮ್ಮ ಅಮೃತೇಶ್ವರ ದೇವಸ್ಥಾನದಲ್ಲಿ 5 ಗ್ರಾಮ ಒಂಜಿ ಮಾಗನ ಅಂತ ಹೇಳುವುದು. ಅಲ್ಲಿ ಆ ಗ್ರಾಮಕ್ಕೆ ಸಂಬಂಧಪಟ್ಟ ಪ್ರದೇಶದಲ್ಲಿ ಅಂಥದೇ ಒಂದು ಕಟ್ಟು ಪದ್ಧತಿ ಇರ್ತದೆ. ಅದರಲ್ಲೂ ಶಾಂತತೆಯಲ್ಲಿ ಮತ್ತು ಉಗ್ರ ಸ್ವರೂಪದಲ್ಲಿ ಕೆಲವೊಂದು ಪದ್ಧತಿ, ಕೆಲವೊಂದು ಗ್ರಾಮದ ಆಚರಣೆಯಲ್ಲಿ ಕೂಡ ವಿಶೇಷವಾಗಿ ಒಂದು ಉಗ್ರ ಸ್ವರೂಪದ ಕೆಲವೊಂದು ಭಾಗದಲ್ಲಿ ದೈವಗಳಿಗೆ ಎಣ್ಣೆ ಬೂಳ್ಯ ಕೊಡುವಂಥ ಪದ್ಧತಿಗಳು ಇದೆ. ಬಹುಶಃ ನಮ್ಮ ನೋಡುವಂಥ ಪೆರ್ರನ ಉದ್ದಾಲ ಪಟ್ಟಣು ವರಿ ಬ್ರಹ್ಮೇನ ಮೂವಿರ ಉಲ್ಲಾಕಲು ಎನ್ನುವಂಥ ಚಿತ್ತ ದೈವಗಳು
ಆ ಬಲಾಂಡಿಗೆ ಉಗ್ರ ಸ್ವರೂಪದಲ್ಲಿ ಎಣ್ಣೆ ಬೂಲೆ ಕೊಡುವಂಥ ಸಂದರ್ಭ ಅಲ್ಲಿ ಉಂಟು, ಸನ್ನಿವೇಶ ಉಂಟು. ಆ ಬಲಾಂಡಿಗೆ ಎಣ್ಣೆ ಬೂಲೆ ಕೊಡುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ಪ್ರಾಣಿ ಅಥವಾ ಪಕ್ಷಿಗಳ ಒಂದು ಸ್ವರ ಕೂಡ ಕೇಳುವುದಿಲ್ಲ ಆವತ್ತಿನಲ್ಲಿ. ಅದು ಅಷ್ಟು ಪ್ರಶಾಂತತೆ ಇರ್ತದೆ. ಒಂದು ಶಬ್ದ, ಮನುಷ್ಯರ ಅಷ್ಟು ಭಕ್ತರಿದ್ದರೂ ಕೂಡ ಮನುಷ್ಯರ ಒಂದು ಶಬ್ದ ಕೂಡ ಕೇಳುವುದಿಲ್ಲ. ಆ ಸಾನ್ನಿಧ್ಯಕ್ಕೆ ಇರುವಂಥ ಅದೊಂದು ಗಂಭೀರತೆ, ಆ ಸಾನ್ನಿಧ್ಯಕ್ಕೆ ಇರುವಂಥ ಗಂಭೀರತೆ. ಇದೇ ರೀತಿಯಲ್ಲಿ ಬಾಕಿ ಒಂದು ಪದ್ಧತಿಯಲ್ಲಿ, ಒಂದು ಗ್ರಾಮದ ಪದ್ಧತಿಯಲ್ಲಿ ಕೂಡ ನಮ್ಮ ಪೂರ್ವಜರು ಒಂದು ಪಂಜುರ್ಲಿ ಅಂತ ಹೇಳ್ತೇವೆ, ಅಥವಾ ಕೆಲವು ಸಂಪ್ರದಾಯಗಳಲ್ಲಿ ನಲಿಕೆ ಅಥವಾ ಪರವರು ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಪಂಜುರ್ಲಿಯಲ್ಲಿ ವಿಧ ಬರ್ತದೆ ಒಂದೊಂದು ವಿಧದಲ್ಲಿ. ಆ ರೀತಿಯಲ್ಲಿ ಒಂದು ಉಗ್ರ ಸ್ವರೂಪದಲ್ಲಿ ಎಣ್ಣೆ ಗೆತ್ತನ್ನು ತೆಗೆದುಕೊಳ್ಳುವಂಥ ಸಂದರ್ಭೋಚಿತ ಒಂದೊಂದು ಸನ್ನಿವೇಶದಲ್ಲಿ ಆಯಾಯ ಗ್ರಾಮಕ್ಕೆ ಸಂಬಂಧಪಟ್ಟ ವಿಶೇಷತೆಗಳು ಇರ್ತದೆ. ಆದರೂ ಆ ಪಡಿಯರಿ ತೆಕೊಂಡ ನಂತರ ಮತ್ತು ಎಣ್ಣೆ ಬೂಲೆ ತೆಗೊಳ್ಳುವಂಥ ಒಂದು ಸಂದರ್ಭದಲ್ಲಿ ನಮ್ಮ ಪೂರ್ವಜರು ಯಾವ ರೀತಿ ನಡ್ಕೊಂಡು ಬಂದಿದ್ದಾರೆ, ಆ ಸಂಪ್ರದಾಯಕ್ಕೆ ಚ್ಯುತಿ ಬಾರದ ಹಾಗೆ ಎಣ್ಣೆ ಎನ್ನುವಂಥದ್ದು ಆ ಇಸಮಕ್ಕಲನಿಗೆ ಅಥವಾ ದೈವ ಪಾತ್ರಿಗೆ ಕೊಡುವಂಥ ಒಂದು ವಿಶೇಷತೆ ಎಣ್ಣೆ. ಅದನ್ನು ನಾವು ಹೇಳುವುದಂದ್ರೆ ಮೂಜಿತಕ್ಕನ ಆಯುಷ್ಯದ ಎಣ್ಣೆ ಅಂತ. ಮೂಜಿತಕ್ಕನ ಆಯುಷ್ಯದ ಎಣ್ಣೆ ಒಂದು ಬಿಂದನ್ನು ಭೂಮಿಗೆ ತರ್ಪಣ ಮಾಡಿದ, ಒಂದು ಆಕಾಶಕ್ಕೆ ಬಿಂದು, ಒಂದು ತನ್ನ ದೇಹಕ್ಕೆ ಅದನ್ನು ಧಾರಣೆ ಮಾಡುವಂಥ ಒಂದು ಸಂಪ್ರದಾಯ ನಮ್ಮ ಪೂರ್ವಜರು ಮಾಡಿಕೊಂಡು ಬಂದಿದ್ದಾರೆ. ಅದನ್ನು ಕೂಡ ದೈವ ನುಡಿಗಟ್ಟಲ್ಲಿ ಕೂಡ ಹೇಳುವುದಷ್ಟೇ, ಒಂದು ನಿಕ್ಕು ಕೊಡನಂಚಿನ ಆಯುಷ್ಯದನ್ನೇನೆ ನಿನ್ನ ಆಯುಷ್ಯಮಾನ ಕಾಲ ಮುಟ್ಟ ನಾನು ಪೊರ್ಲು ನಡಪವೆ ಅಂತ ದೈವಗಳು ನುಡಿಗಟ್ಟಲ್ಲಿ ಅದು ನಮಗೆ ಅಭಯವನ್ನು ನೀಡ್ತದೆ. ಆ ಎಣ್ಣೆ ಮೂಲ್ಯಕ್ಕೂ ವಿಶೇಷವಾದಂಥ ಪ್ರಾಧಾನ್ಯತೆ ಇದೆ. ನಮ್ಮ ಪೂರ್ವಜರು ಮಾಡಿದ ಸಂಪ್ರದಾಯ ಕೂಡ ಬಹಳ ಉತ್ತಮವಾಗಿತ್ತು ಮತ್ತು ಸರಿಯಾಗಿತ್ತು ಆ ವ್ಯವಸ್ಥೆಯಲ್ಲಿ. ಬಹುಶಃ ಈ ಕಾಲಘಟ್ಟದಲ್ಲಿ ಒಂದು ಎಲ್ಲಿಯ ಮಾಧ್ಯಮಗಳ ಒಂದು ವಿಶೇಷತೆ, ಒಂದು ಪ್ರಚಾರದ ದೃಷ್ಟಿಯಲ್ಲಿ ಕೂಡ ಬಹುಶಃ ಕೆಲವೊಂದು ಸನ್ನಿವೇಶಗಳಲ್ಲಿ ನೋಡುವ ಗ್ರಾಮದ ಅಥವಾ ಊರಿನ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟ ಕೆಲವೊಂದು ಸನ್ನಿವೇಶಗಳಿಗೆ ಎಲ್ಲೋ ದಿಕ್ಕು ತಪ್ತಾ ಇದೆ ಎನ್ನುವಂಥ ವಿಚಾರ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಬಹುಶಃ ಇದನ್ನು ಎಲ್ಲಿ ತಪ್ಪಿ ಎಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅದನ್ನು ಎಲ್ಲೋ ನಾವು ಕಮಿಟ್ ಮಾಡುವುದು, ಎಲ್ಲೋ ಕೂತ್ಕೊಂಡು ನಾವು ಚರ್ಚೆ ಮಾಡುವಂಥ ವಿಶೇಷತೆ ಅಲ್ಲ. ಎಲ್ಲಿ ನಮಗೆ ತಪ್ಪಿ ಹೋಗಿದೆ ಅವರ ಗಮನಕ್ಕೆ ಕೊಟ್ಟು ಆ ವಿಷಯವನ್ನು ಮುಂದಕ್ಕೆ ಸರಿ ಮಾಡುವಂಥ ವಿಚಾರವನ್ನು ನಮ್ಮಲ್ಲಿ ತುಳುವರಿಗೆ ಮತ್ತು ದೈವಾರಾಧಕರಿಗೆ ಗುತ್ತು ಬರ್ಕೆಗಳಿಗೆ ಮತ್ತು ಆ ಸಂಬಂಧಪಟ್ಟ ಗ್ರಾಮಸ್ಥರಿಗೆ ಅದು ವಿಶೇಷವಾದ ಒಂದು ಜ್ಞಾನ ಇರಬೇಕಂತ ನನ್ನ ಒಂದು ಕಳಕಳಿಯ ವಿನಂತಿ. ಓಕೆ, ಅಂದರೆ ತಾವು ಹೇಳೋ ಪ್ರಕಾರ ಈ ಎಣ್ಣೆ ಬೂಲ್ಯದ ಸಂದರ್ಭದಲ್ಲಿ ಉಗ್ರ ರೀತಿಯಲ್ಲೂ ಮತ್ತು ಶಾಂತ ರೀತಿಯಲ್ಲೂ ಎಣ್ಣೆ ಬೂಲ್ಯದ ಆಚರಣೆಗಳು ದೈವನರ್ತಕನಿಂದ, ಅದು ನಮ್ಮ ಹಿರಿಯರಿಂದಲೂ ಕೂಡ ನಾವು ನೋಡಿಕೊಂಡು ಬಂದಿರುವಂಥದ್ದು, ಅದು ಪ್ರಸ್ತುತ ಇದೆ, ಅದು ಏನು ಹೊಸತಲ್ಲ ಅನ್ನುವಂಥದ್ದು ಒಂದು ಸ್ಪಷ್ಟತೆ. ಅಂದರೆ ಎಣ್ಣೆ ಬೂಲ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕಡೆಗಳಲ್ಲಿ ಮಾತ್ರ ಶಾಂತ ರೂಪದಲ್ಲಿ ಎಣ್ಣೆ ಬೂಲ್ಯವನ್ನ ಆ ಒಂದು ಕ್ರಮವನ್ನ ಅನುಸರಣೆ ಮಾಡಲಾಗುತ್ತೆ, ಇನ್ನೊಂದು ಕಡೆಗಳಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ಅದನ್ನ ಉಗ್ರ ರೀತಿಯಲ್ಲಿ ದೈವನರ್ತಕರೇ ಇದನ್ನು ಬಿಂಬಿಸ್ತಾ ಇದ್ದಾರೆ ಅನ್ನುವಂಥ ಕೆಲವೊಂದು ಸಂಶಯ. ಬಟ್ ಅದಲ್ಲ, ಎರಡೂ ರೀತಿಯ ಆಚರಣೆಗಳು ಕೂಡ ಇದೆ. ಅಂದರೆ ಕೆಲವೊಂದು ದೈವಗಳಿಗೆ ಸಂಬಂಧಪಟ್ಟಂತೆ ಅದು ಶಾಂತ ರೂಪದಲ್ಲಿ, ಇನ್ನು ಕೆಲವೊಂದು ದೈವಗಳಿಗೆ ಸಂಬಂಧಪಟ್ಟಂತೆ ಅದು ಉಗ್ರ ರೂಪದಲ್ಲಿ ಎಣ್ಣೆ ಬೂಲ್ಯದ ಆಚರಣೆ ಇದೆ ಅನ್ನುವಂಥದ್ದು. ಇದು ಹಿಂದಿನಿಂದ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಲಿಖಿತವಾಗಿ ಬರೆದಿರುವಂತಹ ಸಂಪ್ರದಾಯ ಅಲ್ಲ, ಮೌಖಿಕವಾಗಿ ಈ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವಂತಹ ಆಚರಣೆಗಳು.